ಉಳ್ಳಾಲದ ಬಟ್ಟಪಾಡಿ ಬಳಿ ಸಮುದ್ರದಲ್ಲಿ ಮುಳುಗಿರುವ ಪ್ರಿನ್ಸೆಸ್ ಮಿರಾಲ್ ಹಡಗನ್ನ ಅರೆಸ್ಟ್ ಮಾಡಬೇಕು ಎಂದು ರಾಜ್ಯ ಹೈಕೋರ್ಟ್ ಆದೇಶ ನೀಡಿರುವ ವಿಚಾರ ತಿಂಗಳ ಬಳಿಕ ಬಹಿರಂಗಗೊಂಡಿದೆ. ಒಂದೆಡೆ ಹಡಗಿನಲ್ಲಿರುವ ತೈಲ ಹೊರತೆಗೆಯುವುದಕ್ಕೆ ವೇದಿಕೆ ಸಜ್ಜಾಗುತ್ತಿರುವಾಗಲೇ ಹೈಕೋರ್ಟ್ನಲ್ಲಿ ನಡೆದ ಈ ಬೆಳವಣಿಗೆಯಿಂದ ಜಿಲ್ಲಾಡಳಿತದ ಯತ್ನ ಹಿನ್ನಡೆ ಕಾಣುವಂತಾಗಿದೆ. ಯುಎಇಗೆ ಸೇರಿದ ಮೊಂಜಾಸ್ ಡಿಎಂಸಿಸಿ ಎಂಬ ಕಂಪನಿಯು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ತನಗೆ ಶಿಪ್ ಬಂಕರಿಂಗ್ ತೈಲ ಪೂರೈಕೆ ಕುರಿತು ತನಗೆ ಬೇಕಾದ ಸುಮಾರು 1.39 ಕೋಟಿ ಮೊತ್ತ ಬಂದಿಲ್ಲ. ಅದು ಬರುವವರೆಗೆ ಈ ಹಡಗನ್ನ ಅರೆಸ್ಟ್ ಮಾಡಿದರೆ ನನಗೆ ನಷ್ಟ ಉಂಟಾಗಲಿದೆ. ಎನ್ಪಿಎ ವ್ಯಾಪ್ತಿಯಲ್ಲಿ ಈ ಹಡಗನ್ನ ಅದರ ಭಾಗಗಳಾದ ಗೇರ್, ಬಂಕರ್, ಮೆಷಿನರಿ, ಫರ್ನಿಚರ್ ಸಹಿತ ಅರೆಸ್ಟ್ ಮಾಡುವಂತೆ ವಾರಂಟ್ ಹೊರಡಿಸಬೇಕು ಹಾಗೂ ಅದನ್ನು ಮಾರಾಟ ಮಾಡಿ ಬರುವ ಮೊತ್ತದಿಂದ ತನ್ನ ನಷ್ಟವನ್ನು ಭರಿಸುವಂತೆ ಆದೇಶಿಸಬೇಕು ಎಂದು ಕೇಳಿಕೊಂಡಿತ್ತು. ಅದರಂತೆ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಕಳೆದ ತಿಂಗಳು ಆದೇಶ ನೀಡಿ ಹಡಗನ್ನ ಅರೆಸ್ಟ್ ಮಾಡುವಂತೆ ನವಮಂಗಳೂರು ಬಂದರು ಪ್ರಾಧಿಕಾರಕ್ಕೆ ಆದೇಶ ನೀಡಿದೆ. ಆದೇಶದಲ್ಲಿ ಅಡ್ಮಿರಲ್ ಕಾಯ್ದೆ 2017 ಪ್ರಸ್ತಾವಿಸಲಾಗಿದೆ. ಪ್ರಸ್ತುತ ಎನ್ಪಿಎ ಹೇಳುವ ಪ್ರಕಾರ ಈ ನೌಕೆ ಅದರ ವ್ಯಾಪ್ತಿಯಲ್ಲಿ ಇಲ್ಲ, ಬದಲಾಗಿ ಹಳೆ ಬಂದರು ರಾಜ್ಯ ಸರ್ಕಾರದ ಅಧೀನ ವ್ಯಾಪ್ತಿಯಲ್ಲಿದ್ದು ಜಿಲ್ಲಾಡಳಿತ ಈ ಕುರಿತು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದೇ ವರ್ಷ ಜೂನ್ 21ರಂದು ಉಳ್ಳಾಲ ಬಟ್ಟಪಾಡಿ ಸಮುದ್ರದಲ್ಲಿ ಪ್ರಿನ್ಸೆಸ್ ಮಿರಾಲ್ ಅಪಾಯಕ್ಕೆ ಸಿಲುಕಿತ್ತು. ಅದರಲ್ಲಿ ರಂಧ್ರ ಕಾಣಿಸಿಕೊಂಡು ನೀರು ಒಳ ಸೇರಿತ್ತು. ಅದರಲ್ಲಿ 15 ಸಿರಿಯನ್ ನಾವಿಕರನ್ನ ಕೋಸ್ಟ್ ಗಾರ್ಡ್ ರಕ್ಷಿಸಿತ್ತು.